ನಾವೀಗ ಇರುವಂತಹದ್ದು ಮಲವಂತಿಕೆ ಗ್ರಾಮದ ನೇತ್ರ ಕೊಡಂಗೆಯಲ್ಲಿ. ಇದು ನಮ್ಮ ಸೇತುವೆ, ಇದರಲ್ಲಿ ನಾವು ಓಡಾಡಬೇಕು. ಇದು ನೋಡಿ, ಇದು ಆಧಾರ, ಇದು ಆಧಾರ. ನಮ್ಮ ಅವಧಿ ಮುಗಿತಾ ಬಂತು, ಇನ್ನು ನಮ್ಮ ಮಕ್ಕಳ ಅವಧಿ ಆದರೂ ಸರಿಯಾದ ಜೀವನ ಸರಿ ಆಗಬೇಕಾದ್ರೆ ಒಂದು ದಾರಿ ಬೇಕು ನಮಗೀಗ. ಅದಕ್ಕೆ ಬೇಕಾಗಿ ನಾವು ಈಗ ಸರ್ಕಾರದಲ್ಲಿ, ನಮ್ಮ ಪಂಚಾಯಿತಿಯಲ್ಲಿ, ಶಾಸಕರಲ್ಲಿ ಎಲ್ಲ ಬೇಡಿಕೊಳ್ಳುವುದೇನೆಂದರೆ ನಮಗೆ ಒಂದು ನಮ್ಮ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಕಾಲ್ ಸಂಕವಾದರೂ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೇವೆ ನಾವು. 1987ರಲ್ಲಿ ಕುಗ್ರಾಮ ಅಂತ ಗುರುತಿಸಿದ್ದಾರೆ. ಈಗಲೂ ಕೂಡ ನೋಡಿದ್ರು ಕುಗ್ರಾಮವಾಗಿ ಇದೆ. ಬಡವರ ಪಾಡು ಹೇಗಿದೆ ಅಂತ ನೋಡುವಂಥದ್ದು ಜಿಲ್ಲಾಧಿಕಾರಿಗೂ ಕೂಡ ಒಂದು ಮಾನವೀಯತೆ ಉಂಟಾ ಇಲ್ವಾ ಅಂತ ನಮಗೆ ಈಗ ಕಾಣ್ತಾ ಇದೆ. ಪಾಚಿ ಹಿಡಿದಿದೆ, ಅಲ್ಲಿ ಜಾರ್ತದೆ, ಜಾರಿ ಬಿದ್ದರೆ ನಾವು ನದಿಗೆ. ಓಟುದಾಗಲಿ ಓಟು ಬೋರ್ಡನ್ನ ಬರ್ಪೇರು ಬುಕ್ಕ ಐತ ಸುದ್ದಿ ಆತೇನಿಲ್ಲ, ಐತ ಸುದ್ದಿ ಎಂಕಳ ಬಂದ್ಬಿಟ್ಟು ಅಂತೀವಿ. ನಾವೀಗ ಇರುವಂತಹದ್ದು ಮಲವಂತಿಕೆ ಗ್ರಾಮದ ನೇತ್ರ ಕೊಡಂಗೆಯಲ್ಲಿ. ನೀವು ನೋಡ್ತಾ ಇದ್ದೀರಿ, ಬಹಳ ದುರ್ಗಮ ಹಾದಿಯನ್ನ ಸಂಚರಿಸಬೇಕಾದಂತ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆಯಲ್ಲಿ ಶಾಲಾ ಮಕ್ಕಳೆಲ್ಲ ಓಡಾಡುವಂತಹ ಪರಿಸ್ಥಿತಿಯನ್ನ ನಾವೀಗ ನಿಮಗೆ ವಿವರಿಸ್ತಾ ಇದ್ದೇವೆ. ಇದು ವಾಸ್ತವ ಪರಿಸ್ಥಿತಿ, ನೇತ್ರ ಕೊಡಂಗೆಯ ವಾಸ್ತವ ಪರಿಸ್ಥಿತಿ ನಿಮಗೆ ವಿವರಿಸ್ತಾ ಇದ್ದೀವಿ. ಮಕ್ಕಳು ಬಹಳ ಜಾಗರೂಕತೆಯಿಂದ ಅಲ್ಲಿ ಬರಬೇಕಾದಂತ ಅನಿವಾರ್ಯತೆ ಇದೆ. ನೋಡಿ, ಇದು ಇಲ್ಲಿನ ಪರಿಸ್ಥಿತಿ, ನೈಜ ಸ್ಥಿತಿ. ಇದು ಒಂದು ಸೇತುವೆಯ ಅಥವಾ ಪಾಪಿನ ಮೇಲೆ ನಡೆದುಕೊಂಡು ಬರಬೇಕಾದಂತ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇಲ್ಲಿಯ ತನಕ ಇದಕ್ಕೆ ಸೇತುವೆ ಅನ್ನುವಂಥದ್ದಾಗಲಿಲ್ಲ, ಯಾವುದೇ ಸೇತುವೆ ಅನ್ನುವಂಥದ್ದಾಗಲಿಲ್ಲ. ಇಲ್ಲಿ ಕಳೆದ 50 ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಮಕ್ಕಳು ನಡ್ಕೊಂಡು ಬರಬೇಕಾದಂಥ ಅನಿವಾರ್ಯತೆ ಇದೆ. ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ ಅನ್ನುವಂಥದ್ದನ್ನು ನಾವೀಗ ನಿಮಗೆ ಹೇಳ್ತಾ ಇದ್ದೇವೆ. ಇದು ನೈಜತೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದಕ್ಕೆ ನೈಜ ಸ್ಥಿತಿ ಇದು. ನೋಡಿ, ಇದು ನೇತ್ರ ಕೊಡಂಗೆ. ನೋಡಿ, ಮಕ್ಕಳೆಲ್ಲ ಹೇಗೆ ನಡ್ಕೊಂಡು ಬರ್ತಾರೆ, ಮಕ್ಕಳೆಲ್ಲ ಹೇಗೆ ಶಾಲೆಗೆ ಹೋಗ್ತಾರೆ ಅನ್ನುವಂಥದ್ದು ನಾವೀಗ ನಿಮಗೆ ತೋರಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಸಾರ್ವಜನಿಕರು ಕೂಡ ನಿತ್ಯ ಇದರಲ್ಲೇ ಕ್ರಮಿಸಬೇಕಾದ್ದು, ನಿತ್ಯ ಇದರಲ್ಲೇ ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ. ಇದು ವಾಸ್ತವ ಚಿತ್ರಣ ಇಲ್ಲಿದು. ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ. ನೋಡಿ, ಇದು ಸೇತುವೆ, ಇದು ಇವರೇ ನಿರ್ಮಿಸಿಕೊಂಡಿರುವಂತಹ ಸೇತುವೆ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಸೇತುವೆಗೆ ಈ ಪವರ್ ಕೇಬಲ್ ಅಂತ ಏನು ಹೇಳ್ತೇವೆ, ಇದೇ ಕೈಸಂಗ್, ಇದು ಕೈಸಂಗ್. ಇಲ್ಲಿ ಈ ಸೇತುವೆಯಲ್ಲಿ ಹೀಗೆ ಓಡಾಡುವಂಥದ್ದು. ಇಲ್ಲಿ ನೋಡಿ, ನಿಮಗೆ ವಾಸ್ತವ ಪರಿಸ್ಥಿತಿಯನ್ನು ವಿವರಿಸ್ತಾ ಹೋಗ್ತೀವಿ. ಇಲ್ಲಿ ಮಧ್ಯಭಾಗದಲ್ಲಿ ನಿಂತಾಗ ಸೇತುವೆ ಆಡ್ತದೆ ಅಂತ, ಸೇತುವೆ ನೋಡಿ ಆಡ್ತದೆ. ಇದು ಇಲ್ಲಿನ ವಾಸ್ತವ ಸಿಚುವೇಶನ್. ನೋಡಿ, ಸೇತುವೆ ಆಡಲಿಕ್ಕೆ ಶುರು ಮಾಡಿದರೆ ಸೇತುವೆಯಲ್ಲಿ ಓಡಾಡುವಾಗ ಕಷ್ಟ ಆಗ್ಬೋದು. ನಾವು ಹೊಸಬ್ರು ಓಡಾಡ್ತಿರೋದ್ರಿಂದ ಬಹಳ ಕಷ್ಟಕರವಾದಂತಹ ರೀತಿಯಲ್ಲಿ ಕಾಣ್ತದೆ. ಆದರೆ ಇಲ್ಲಿಯವರಿಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಇಲ್ಲಿಯ ತನಕ ಇಲ್ಲಿಗೊಂದು ಸೇತುವೆ ಆಗಲಿಲ್ಲ ಅನ್ನುವಂಥದ್ದು ವಿಪರ್ಯಾಸ. ನೋಡಿ, ಇದು ನೇತ್ರ ಕೊಡಂಗೆ. ನೋಡಿ, ಹೀಗೆ ಇಲ್ಲಿ ವಿದ್ಯಾರ್ಥಿಗಳು ಬರುವಂಥದ್ದು. ಇದು ನಿಜಕ್ಕೂ ಎಷ್ಟು ಕಷ್ಟಕರ ಸಿಚುವೇಶನ್ ಅಂತ ಹೇಳಿದರೆ, ಬಹಳಷ್ಟು ಕಷ್ಟದ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದ್ದಾರೆ. ನೋಡಿ ನೋಡಿ, ಅದು ಆ ಇಡೀ ಸೇತುವೆ ಅಲ್ಲಾಡುವಂತಹ ಸೀನ್ ನೋಡ್ತಾ ಇದ್ದೀರಿ ನೀವು. ಇಡೀ ಸೇತುವೆ ಅಲ್ಲಾಡ್ತದೆ. ಇದು ನಮ್ಮ ಊರಿನ ಮಲವಂತಿಕೆ ಗ್ರಾಮದ ನೇತ್ರ ಕೊಡಂಗೆಯಲ್ಲಿರ್ತಕ್ಕಂಥ ದೃಶ್ಯ. ಮಕ್ಕಳೆಲ್ಲ ಎಷ್ಟು ಕಷ್ಟಪಟ್ಟು ಬರ್ತಿದ್ದಾರೆ, ಒಬ್ರು ಆದ ನಂತರ ಒಬ್ರು ಬರುವಂಥದ್ದು. ಒಟ್ಟಿಗೆ ಎಲ್ಲರೂ ಬಂದರೂ ಕೂಡ ಸಿಕ್ಕಾಪಟ್ಟೆ ಸೇತುವೆ ಅಲ್ಲಾಡ್ತದೆ ಅನ್ನುವಂಥದ್ದು ಮಕ್ಕಳು ಹೇಳೋದು. ಬಾರಿ ಬ್ಯಾಲೆನ್ಸ್ ಆಗಿ ಬರ್ತಾ ಇದ್ದಾರೆ. ಇದು ಇಲ್ಲಿನ ಪರಿಸ್ಥಿತಿ. ನೋಡ, ಮಕ್ಕಳನ್ನ ಮತ್ತು ಇಲ್ಲಿಯ ಸ್ಥಳೀಯರನ್ನ ಮಾತನಾಡಿಸುವ. ಎಂತ ಹೆಸರು? ಭವಿಷ್ಯ. ಹೇಗುಂಟು ಇದರಲ್ಲಿ ಓಡಾಡುವಾಗ? ತೊಂದರೆ ಆಗ್ತದಾ? ಭಯ ಆಗ್ತದೆ, ಅದು ಅಲಗಾಡ್ತದೆ ತುಂಬಾ. ಎಂಕ್ಲೆ ಬಾರಿ ಕಷ್ಟ ಪಾರ ಆರ ಮರಿಯಾಳು ನೀರ್ದಪ್ಪ ಬಾರಿ ಬಂಗಾಪುಂಡು ಎಲ್ಲೆಲ್ಲಿ ಜೋಕ್ಲು ಪಾಪಡೆ ಪಾರ ಎಂಕ್ಲೆ ಬೇತ ಪಾರ ಒಲ್ಲ ಆತ್ಮಲ ಅಸ್ತದ ಅಲಜ್ಜಿ ಈ ಕಂಗೆ ಬಾರ್ದ ಎಂಕ್ಲೆ ಪೋಪುಣ ತೂನ ಗೊತ್ತಾಪಣದ ಎಂಚ ಉಂಡು ಒಂದೊಂಜಿ 10-30 ವರ್ಷ ಒಂಚಿ ಉಂಡು. 50 ದೊಂಬೆತನದ 50 ವರ್ಷ ಈರ್ನ ಜೋಕುಲು ಮುಗಲ ಇಲ್ಲ ಒಂಜಿ ಒಟ್ಟಿ ಮೂಜಿನ ಒರಿ ಏಲ್ನೆ ನೆಟ್ಟೆ ಬಾರಿ ಬಂಗ ಹಡಪುಣೆ ಲೆತ ಹೋಪಣ ಬಣ್ಣ ಲೆತ ಆರ್ಪಣ ಕೋಡಿಗೆ ಕೈಟ್ ಹೋದ ಆರ್ಪಣ ಬಾರಿ ಪೋರ್ತಿ ಹೋಪಣ ಮಲ್ಲ ನೀರು ಕೂಡ ಬಾರಿ ಬಂಗ ಹಾಕೊಂಡು. ಸುಶಾಂತ್
ನೀರಲ್ಲಿ ಕಂಬ ಉಂಟಲ್ಲ ಕಂಬ ಹಾ. ಅದ್ರ ಅಡಿಯಲ್ಲಿ ಕಲ್ಲು ಉಂಟು ಒಂದು ಹಾ. ಸ್ವಲ್ಪ ಮೇಲೆ ಆ ಕಲ್ಲು ತನಕ ನೀರು ಬರ್ತದೆ ಬಂದ್ರೆ ಬಂದ್ರೆ ಈ ಸೇತುವೆಯನ್ನು ಕೂಡ ದಾಟಿ ಹೋಗ್ಬೋದು ನೀರು ಅಷ್ಟು ದಾಟಿ- ಬರ್ತದೆ ಅಷ್ಟು ಬರ್ತದೆ. ಬಂದ್ರೆ ನಿಮಗೆ ಭಯ ಆಗಲ್ವಾ? ಭಯ ಆಗ್ತದೆ ಹಾ. ಸಂಜೆ ಶಾಲೆಯಲ್ಲಿರುವಾಗ ಮಳೆ ಬಂದ್ರೆ ಬರುವಾಗ ಭಯನೇ. ಯಾಕೆ? ಅಪ್ಪ ಕೆಲಸಕ್ಕೆಲ್ಲ ಹೋಗಿದ್ರೆ ಹಾ. ಅಮ್ಮ ಬರ್ತಾರೆ ಹಾ. ಆದ್ರೆ ಅಮ್ಮ ಒಂದು ವೇಳೆ ಬರ್ಲಿಲ್ಲ ಅಂದ್ರೆ ಹಾ. ಅಂತ ಈಗ ಅದರಲ್ಲಿ ಸರಿಗೆ ಹಿಡ್ಕೊಂಡು ಬರುವಾಗ ಅದು ಹೀಗೆ ಹೀಗೆ ಆಡುದಿಲ್ವಾ? ಆಗ್ತದೆ ಅಲ್ಗಾಡ್ತದೆ. ಅಲಗಾಡ್ತದೆ. ಹೌದು. ಅದಕ್ಕೆ ಒಬ್ಬೊಬ್ಬರೇ ಬರುದಾ ಸೇತುವೆಯಲ್ಲಿ? ಒಬ್ರು ಆ ಕಡೆ ನಿಲ್ತೀರಿ, ಹಾ ಒಬ್ರಾದ್ಮೇಲೆ ಒಬ್ರು ಬರೋದು. ಒಬ್ಬರು ಆದ್ಮೇಲೆ ಒಬ್ರು ಬರುದು, ಹಾ. ಒಬ್ರು ಆ ಕಡೆ ನಿಲ್ತೀರಿ. ಹಾ. ಸರ್ ನಮಸ್ತೆ. ಎಷ್ಟು ವರ್ಷ ನಮಸ್ತೆ. ಆಯ್ತು ಸೇತುವೆಗೆ? ಈಗ ನನ್ನ ಲೆಕ್ಕದಲ್ಲಿ ಸಾಧಾರಣ ನನಗೆ ಒಂದು 56 ವರ್ಷ ಆಯಿತು. ಹ್ಮ್. 56 ವರ್ಷದಿಂದಲೂ ಕೂಡ ಈ ರೀತಿ ನಾವು ವರ್ಷ ಕಂಗಿನ ಮರವನ್ನು ಹಾಕಿ ಪಾಪು ಮಾಡ್ತಿದ್ದೇವೆ. ಹ್ಮ್. ಅದರಿಂದಲೇ ಎಲ್ಲ ನಮಗೆ ಸಾಮಾನು ಹಿಂಡಿ ಅದೆಲ್ಲ ದನಗಳಿದ್ದೇವೆ ಮನೆಯಲ್ಲಿ, ಹೊತ್ತುಕೊಂಡು ಬರಬೇಕು. ಇದರಿಂದಲೇ ಬೇರೆ ದಾರಿ ಇಲ್ಲ. ಹ್ಮ್. ಸರ್ಕಾರದ ವತಿಯಿಂದ, ಪಂಚಾಯಿತಿ ವತಿಯಿಂದ ನಮಗೆ ಇಷ್ಟರ ತನಕ ಯಾವುದೇ ಇದು ಸಿಕ್ಕಿಲ್ಲ. ಇಲ್ಲಿ ಈ ಕಡೆ ಎಷ್ಟು ಮನೆ ಇದೆ? ಒಂದು 10-20 ಮನೆ ಇದೆ. ಒಂದು ಎಷ್ಟು ಜನ ಇಲ್ಲಿ ಓಡಾಡ್ತಾರೆ? ಒಂದು 100-150 ಜನ ಓಡಾಡ್ತಾರೆ ಇಲ್ಲಿ. 105 ಜನ ಓಡಾಡ್ತಾರೆ. ಹ್ಮ್. ಓಕೆ, ನೀವು ಕೇಳಲಿಲ್ಲ ಇಲ್ಲಿ ತನಕ? ಕೇಳಿದ್ದೇವೆ ನಾವು. ಹ್ಮ್. ಈಗಲೂ ಕೂಡ ಮೊನ್ನೆ ತುಂಬ ಮಳೆ ಬಂತು. ಅವತ್ತು ನಾವು ರಕ್ಷಿತರನ್ನು ಕರೆದಿದ್ದೇವೆ, ಬಂದು ನೋಡಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಹ್ಮ್. ಇನ್ನು ನಂಬಿಕೆನು ಅಷ್ಟು ನಂಬಿಕೆ ಇಲ್ಲ, ಮಾಡಿದ ಮೇಲೆ ಮಾಡಿದ್ದಾರೆ ಅಂತ ಹ್ಮ್. ಅಷ್ಟೇ. ನಮಗೆ ನಮ್ಮ ಅವಧಿ ಮುಗಿತಾ ಬಂತು. ಇನ್ನು ನಮ್ಮ ಮಕ್ಕಳ ಅವಧಿ ಆದರೂ ಸರಿಯಾದ ಜೀವನ ಸರಿಯಾಗಬೇಕಾದ್ರೂ ಒಂದು ದಾರಿ ಬೇಕು ನಮಗೀಗ. ಹ್ಮ್. ಅದಕ್ಕೆ ಬೇಕಾಗಿ ನಾವು ಈಗ ಸರ್ಕಾರದಲ್ಲಿ, ನಮ್ಮ ಪಂಚಾಯಿತಿಯಲ್ಲಿ, ಶಾಸಕರಲ್ಲಿ ಎಲ್ಲ ಬೇಡಿಕೊಳ್ಳುವುದೇನೆಂದರೆ, ನಮಗೆ ಒಂದು ನಮ್ಮ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಕಾಲು ಸಂಕವಾದರೂ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೇವೆ ನಾವು. ಕುಗ್ರಾಮವೆಂದು ಗುರುತಿಸಿದ ನಮ್ಮ ಮಲವಂತಿ ಗ್ರಾಮ, ಅವತ್ತು ಕುಗ್ರಾಮ ಅಂತ 1987ರಲ್ಲಿ ಕುಗ್ರಾಮ ಅಂತ ಗುರುತಿಸಿದ್ದಾರೆ. ಈಗಲೂ ಕೂಡ ನೋಡಿದ್ರು ಕುಗ್ರಾಮವಾಗಿ ಇದ್ದೇವೆ. ಸುಗ್ರಾಮವಾಗಿ ಇದೆ. ಹೌದು, ಏನಿಲ್ಲ. ಈಗ ಇದು ನೇತ್ರಾವತಿ ನದಿ, ಇದು ಧರ್ಮಸ್ಥಳದಲ್ಲಿ ಹೋಗುವುದು ಇದೇ ನದಿ. ಈ ನದಿಯಲ್ಲಿ ನೀರು ಬಂದರೆ ಇದು ಸಹ ಅವತ್ತು ನೆರೆ 2019ರಲ್ಲಿ ನೆರೆ ಬರುವಾಗ ಇದು ಹೋಗಿದೆ. ಈಗ ಅಷ್ಟು ಆಗಲೂ ಕೂಡ ಬಂದು ನೋಡಿಲ್ಲ. ಏನು ಮಾಡಿ ಇಲ್ಲಿ ಇದ್ದಾರೆ, ಒಂದು ಪಂಚಾಯತಿಯಿಂದ ಆಗಲಿ, ಒಂದು ವಿ ಎ ಆಗಲಿ, ಯಾರು ಕೂಡ ಬರಲಿಲ್ಲ. ತಹಸೀಲ್ದಾರರು ಇಲ್ಲ, DC ಇಲ್ಲ, ಯಾರು ನೋಡುವುದಿಲ್ಲ. ಇಷ್ಟರ ತನಕ ಈ ಸಾರಿ ಕೂಡ ನೆರೆ ಬಂತು, ಮೊನ್ನೆ ಬೇಕಾದಷ್ಟು ನೀರು ಬಂತು. ಬರುವಾಗಲೂ ಒಂದು ಏನು ಈ ಗ್ರಾಮದ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಹೋಗುವಂಥ ಈಗ ಜಿಲ್ಲಾಧಿಕಾರಿಗೆ ಒಂದು ಇದು ಉಂಟು, ನೋಡಿಲ್ಲ ನಮ್ಮನ್ನು, ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಬಡವರ ಪಾಡು ಹೇಗಿದೆ ಅಂತ ನೋಡುವಂಥದ್ದು ಜಿಲ್ಲಾಧಿಕಾರಿಗೂ ಕೂಡ ಒಂದು ಮಾನವೀಯತೆ ಉಂಟಾ ಇಲ್ವಾ ಅಂತ ನಮಗೆ ಈಗ ಕಾಣ್ತಾ ಇದೆ. ನಿಮ್ಮ ಹೆಸರು? ನಾರಾಯಣಗೌಡ ಅಂತ. ನೀನು ಯಾವ ಕ್ಲಾಸ್? ಫಸ್ಟ್ ಬೇಕು ಮಲಂತಪೇಟೆ ಕಾಲೇಜ್. ಎಷ್ಟು ವರ್ಷದಿಂದ ಈ ಸೇತುವೆ ಹೋಗುದು? ನಾನು ಸುಮಾರು 10-16 ವರ್ಷದಿಂದ ಈ ಸೇತುವೆ ಇದರಲ್ಲಿ ಹೋಗ್ತಿದ್ದೇನೆ. ಎಲ್ಲ ನಿಂದು ಸ್ಕೂಲ್ ಜೀವನ ಎಲ್ಲ ಇದ್ರಲ್ಲಿ? ಇದರಲ್ಲಿ ಹಾ. ಅಲ್ಲಿ ತುಂಬಾ ಅಲ್ಲಾಡ್ತದೆ ಹೋಗುವಾಗ. ಮತ್ತೆ ಅಲ್ಲಿ ಮೇಲೆ ಎಲ್ಲ ಪಾಚಿ ಹಿಡಿದಿದೆ, ಅಲ್ಲಿ ಜಾರ್ತದೆ. ಜಾರಿ ಬಿದ್ರೆ ನಾವು ನದಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮಗೆ ದಾರಿ ಇಲ್ಲ. ನಮಗೆ ಒಂದು ಕಾಲು ಸೇತುವೆ ಮಾಡಿಕೊಟ್ರೆ ತುಂಬಾ ನಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ಸ್ವಲ್ಪ ಸಹಾಯಕ ಆಗ್ತದೆ. ಇಲ್ಲಿ ಅದು ಅಲ್ಲಾಡ್ತದೆ ಕೂಡ. ಅದು ನಮ್ಗೆ ತಂತಿದೊಂದು ಪೀಸ್ ಕಟ್ಟದು, ಒಂದು ಸರಗೆ ತರ ಕಟ್ಟಿದ್ದು, ಅದರಲ್ಲಿ ಇಟ್ಕೊಂಡು ಜಾರಿದ್ರೆ ಮತ್ತೆ ನದಿಯಲ್ಲಿ ಇರ್ಬೇಕಷ್ಟು ನಾವು. ತುಂಬಾ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅವತ್ತು ನೆರೆ ಬಂದಾಗ ಇದೆಲ್ಲ ಹೋಗಿತ್ತು. ಮತ್ತೆ ಈ ಸಲ ಕೂಡ ಪಾಪು ತನಕ ಅದೇ ಸೇತುವೆ ತನಕ ನೀರು ಬಂದಿತ್ತು, ತಾಗಿತ್ತು ಈ ಸಲ ಕೂಡ. ಅಷ್ಟು ನೀರು ಬರ್ತದೆ, ನಮಗೆ ಭಯ ಆಗ್ತದೆ. ಕಾಲೇಜಿಗೆ ಆಚೆ ಹೋದ್ರೆ ನಮಗೆ ಬರ್ಲಿಕ್ಕೆ ದಾರಿ ಇಲ್ಲ ಆಗ್ತದೆ ಇಲ್ಲಿ. ಹಾ ಹೌದು. ಮತ್ತೆ ನೀರು ಬಂದ್ರೆ ನಮಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಇಲ್ಲಿಂದ. ಎಸ್, ಇದು ಇಲ್ಲಿನ ಜನರ ಪರಿಸ್ಥಿತಿ. ಏತ್ ಕಷ್ಟ ಆಗ್ಬಿಡು ಕಷ್ಟ ಎಂಕಲೆ ಗಮ್ಮತ್ ಕಷ್ಟ ಆಪುಂಡು ಪೋಪುನ ಬರ್ಪುನ ಸಾದಿಂದೆ ಆತ ಮರಿಯಾಲೋಡು ಗಮ್ಮತ್ ನೀರು ಬಂದಾಗ ನೆಟೆ ಪಾರ ಪೋಡ್ಗೆ ಆಪುಂಡು ಐಟೆ ಜಾರುಂಡು ನೆಟೆ ಒಂದು ಪಾಪುಲ ಇಕ ಅಡಿಕ್ದಾಲ ಆಧಾರ ಇಜ್ಜಾತ ಅಂಚಾದಾಲ ಬಾರಿ ಬಂಗ ಆಪುಂಡು ಕೇ ಬರ್ಕ್ ಪುಜೇರಿ ಏರ್ಲ ಉಪ್ಪುಜೇರಿ ಕೇಂಜೇರಿ ಏರಡ ಪಂಡ್ಪುನ ಓಟುದಾಗ್ಲು ಓಟು ಬೋಡನ ಬರ್ಪೇರು ಬುಕ್ಕ ಐತ ಸುದ್ದಿ ಆತೇರನಿಲ್ಲ ಐತ ಸುದ್ದಿ ಎಂಕಳ ಬನಡ್ತಿ ಅನ್ಪೇರು ಬುಕ್ಕದಾಯ್ತ ಅನ್ಪುನ ಎನ್ನ ಕಮಲ ಅರಿ ಸಾಮಾನು ಪೂರ ಐಟೆ ಎಂಚದ ತಾರ್ಪರ ಎಂಕಲ ತುಂಬೊಂದೆ ಆರ್ಪುನ ತುಂಬೊಂದೆ ಐಟ ತುಂಬೊಂದೆ ಆರ್ಪುನ. ನೋಡಿ, ಇದು ಸ್ವಾತಂತ್ರ್ಯದ ಸಿಕ್ಕಿದಂದಿನಿಂದಲೂ ಕೂಡ ಇದೇ ಪರಿಸ್ಥಿತಿ. ಇದು ನೇತ್ರ ಕೊಡಂಗೆಯ ಪರಿಸ್ಥಿತಿ. ನೋಡಿ, ಇದು ನಮ್ಮ ಸೇತುವೆ, ಇದರಲ್ಲಿ ನಾವು ಓಡಾಡಬೇಕು. ಇದು ನೋಡಿ, ಇದು ಆಧಾರ, ಇದು ಆಧಾರ. ಇದನ್ನು ನಂಬಿ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ನಂಬಿಕೆಯೇ ಇಲ್ಲಿಯ ಜೀವನ. ಸೇತುವೆ ಗಟ್ಟಿ ಇದೆ ಅನ್ನುವಂಥದ್ದನ್ನು ನಂಬಿಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ. ನೋಡಿ,
ಹೀಗೆ ಓಡಾಡುದು, ಸೇತುವೆ ಗಟ್ಟಿ ಇದೆ ಅಂತ ಅನ್ಕೊಳ್ಳೋದು, ಹೋಗುದು, ಇದು ಇಲ್ಲಿನ ಪರಿಸ್ಥಿತಿ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ವಾಸ್ತವ ಸ್ಥಿತಿ ಹೇಗಿದೆ ಅಂತ ನೋಡಿ. ಇದು ನದಿ, ಕೆಳಭಾಗದಲ್ಲಿ ನದಿ, ಮೇಲ್ಭಾಗದಲ್ಲಿ ಈ ಒಂದು ಅಡಿಕೆಯ ಸೇತುವೆ ನೋಡಿ. ಇದು ಅಲಗಿದ್ರೆ ಭಯ ಆಗತ್ತೆ, ನಮಗೂ ಕೂಡ ಭಯ ಆಗತ್ತೆ. ಪೋಸ್ಟ್ ಬಾಕ್ಸಿಗೆ ಕಾಗದ ಹಾಕಿದಾಗ ಆಗ್ಬೋದು. ಇಲ್ಲಿಯ ವಾಸ್ತವ ಪರಿಸ್ಥಿತಿ ನೋಡಿ, ಇದು ಹೀಗೆ. ಇದು ಯಾವಾಗ ಬದಲಾಗತ್ತೆ ಗೊತ್ತಿಲ್ಲ, ಆದರೆ ಈ ಜನರ ಕೂಗನ್ನು ಆದಷ್ಟು ಬೇಗ ಕೇಳಬೇಕು ಅಂತ ಮನವಿಯನ್ನು ಮಾಡ್ತಾ, ನಾವು ಇವರ ಪರಿಸ್ಥಿತಿ ಬದಲಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಕೂಡಲೇ ಈ ಜನರ ಬೇಡಿಕೆ ಈಡೇರುವಂತಾಗಲಿ, ಸರ್ಕಾರ ಇತ್ತ ಗಮನ ಕೊಡಲಿ ಅನ್ನುವಂಥದ್ದನ್ನು ನಿಮಗೆ ಮನವರಿಕೆ ಮಾಡ್ತಾ, ನಮ್ಮೂರಿನಲ್ಲಿ ಹೀಗೆ ಬದುಕೋರಿದ್ದಾರೆ ಅನ್ನುವಂಥ ತೋರಿಸುವಂಥ ಪುಟ್ಟ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಆದಿತ್ಯ ಶೆಟ್ಟಿ ಮತ್ತು ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ನೇತ್ರಕೊಡಂಗೆ, ಮಲವಂತಿಗೆ.